ಬ್ಯಾಂಕ್ಗಳ ಸಂಘ ಸಂಸ್ಥೆಗಳ ಮದುವೆಯ 25ನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವುದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಇಲ್ಲೊಬ್ಬ ತನ್ನ ಬದುಕಿಗೆ ಅರ್ಥ ಕಲ್ಪಿಸಿದ ಟ್ರ್ಯಾಕ್ಟರ್ನ 25ನೇ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಲಕನೂರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಭವ್ಯ ಶಾಮಿಯಾನ ಹಾಕಿಸಿ ಮಠಾಧೀಶರನ್ನು ಕರೆಸಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅಲಕನೂರು ಗ್ರಾಮದ ಅಜ್ಜಪ್ಪ ಹಟ್ಟಿಮನಿ ಎಂಬುವರಿಂದ ಈ ಸಂಭ್ರಮಾಚರಣೆ ನಡೆದಿದೆ. ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದಾಗ ಕಡು ಬಡವನಿದ್ದ ಅಜ್ಜಪ್ಪ ಒಂದೇ ಟ್ರ್ಯಾಕ್ಟರ್ ಆದಾಯದ ಮೇಲೆ 4 ಟ್ರ್ಯಾಕ್ಟರ್ಗಳ ಮಾಲೀಕನಾಗಿದ್ದಾರೆ. ಅಷ್ಟೇ ಅಲ್ಲದೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದ ಕಾರ್ಮಿಕರಿಗೂ ಸನ್ಮಾನ ಮಾಡಿದ್ದಾರೆ. ಎಲ್ಲರೂ ಕೂಡ ಚರ್ಚೆ ಮಾಡಿ ಈ ಸಂಭ್ರಮವನ್ನು ನಮ್ಮ 4 ಟ್ರ್ಯಾಕ್ಟರಲ್ಲಿ ಸುಮಾರು ಅಂತಂದರೆ ಈಗ ಒಂದು 60ರಿಂದ 70 ಜನ ಡ್ರೈವರ್ಗಳು ಎಷ್ಟು ಜನ? ಡ್ರೈವರ್ಗಳು 4 ಜನ ಬರ್ತಾರೆ. ಮೊದಲಿಗೆ ಡ್ರೈವರ್ ಒಬ್ಬರಿಗೆ 4 ಜನ ಬರ್ತಾರೆ. ಮೊದಲಿಗೆ 5 ಜನದಿಂದ ಪ್ರಾರಂಭವಾದ ಈ ಗ್ಯಾಂಗನ್ನು ಈ ಸದ್ಯದ 60ರಿಂದ 70 ಜನಲ್ಲಿ ನಮ್ಮಲ್ಲಿ